ಬೈಂದೂರು ತಾಲೂಕಿನ ನಾವುಂದ ಮರವಂತೆ ಬಡಕೆರೆ ಕ್ರಾಸ್ ವ್ಯಾಪ್ತಿಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮೂಲಭೂತ ಸೌಕರ್ಯಗಳಾದ ಬೀದಿದೀಪ, ಸರ್ವಿಸ್ ರಸ್ತೆ, ಒಳಚರಂಡಿ ವ್ಯವಸ್ಥೆಗಳ ಅಸಮರ್ಪಕತೆಯಿಂದಾಗಿ ಸಾರ್ವಜನಿಕರ ಜೀವನ ತೀರಾ ದುಸ್ತರವಾಗಿದ್ದು, ಮಳೆಗಾಲ ಆರಂಭವಾಗಿರುವುದರಿಂದ ಮನೆ, ಅಂಗಡಿ, ಕಟ್ಟಡಗಳಿಗೆ ನೀರು ನುಗ್ಗುವುದಲ್ಲದೆ ಬೀದಿ ದೀಪಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲದಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸುವುದರಿಂದ ದಿನೇ ದಿನೇ ಜನರು ಹಾಗೂ ಜಾನುವಾರುಗಳು ಸಾಯುತ್ತಿರುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಐಆರ್ಬಿಯವರು ಸಮರ್ಪಕವಾದ ವ್ಯವಸ್ಥೆ ಮಾಡದೇ ಇರುವುದರಿಂದ ಆಕ್ರೋಶಗೊಂಡ ಬೈಂದೂರು ಶಾಸಕರಾದ ಬಿಎಂ ಸುಕುಮಾರ್ ಶೆಟ್ಟಿಯವರು ಕಳೆದೆರಡು ವರ್ಷಗಳಿಂದ ಶಿರೂರಿನಿಂದ ಕುಂದಾಪುರದವರೆಗಿನ ಹೆದ್ದಾರಿ ವಿದ್ಯುತ್ ದೀಪಗಳು ಉರಿಯುವುದಿಲ್ಲ, ಅದೆಲ್ಲ ನಿಷ್ಕ್ರಿಯವಾಗಿದೆ. ಜನಸಾಮಾನ್ಯರ ಮಾತಿಗೆ ಕಿಂಚಿತ್ತೂ ಬೆಲೆ ಇಲ್ಲದಂತಾಗಿದೆ. ಹೆದ್ದಾರಿಯಲ್ಲಿ ಓಡಾಡುವ ವಾಹನಗಳಿಗೆ ತೊಂದರೆಯಾಗುತ್ತಿದ್ದು, ಮಳೆಗಾಲದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ಮನೆಗೆ ನೀರು ನುಗ್ಗುವುದಲ್ಲದೆ ಜನಜೀವನ ಅಸ್ತವ್ಯಸ್ತಗೊಳ್ಳುತ್ತಿದೆ. ಕೂಡಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಮತ್ತು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜೇಶ್ ನಾವುಂದ ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ಮಾಹಿತಿ ನೀಡಿದರು. ಶಿರೂರಿನಿಂದ ಕುಂದಾಪುರದವರೆಗಿರುವ ಐಆರ್ಬಿ ರಸ್ತೆಯಲ್ಲಿರುವ ಲೈಟ್ಗಳು ಯಾವ ದಿವಸವೂ ಉರಿಯುವುದಿಲ್ಲ, ಅದೆಲ್ಲ ನಿಷ್ಕ್ರಿಯವಾಗಿದೆ. ಎಷ್ಟು ಸಲ ಜನಸಾಮಾನ್ಯ ಜನ ಹೇಳಿದರೂ ಅದನ್ನು ಆನ್ ಮಾಡೋ ಪರಿಸ್ಥಿತಿಗೂ ಹೋಗುವುದಿಲ್ಲ. ಇದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ, ಹೋಗುವವರಿಗೆ ಬರುವವರಿಗೆ. ರಸ್ತೆಯಲ್ಲಿ ಅವರನ್ನು ಶೀಘ್ರದಲ್ಲಿ ಅದನ್ನು ಉಪಯೋಗ ಆಗುವ ರೀತಿಯಲ್ಲಿ ಅದನ್ನು ಚಾರ್ಜ್ ಮಾಡಬೇಕೆನ್ನುವಂಥ ಮಾತನ್ನು ಐಆರ್ಬಿ ಅವರಿಗೆ ಹೇಳ್ತಾ ಇದ್ದಾರೆ. ಇನ್ನು ಮಳೆಗಾಲ ಬರ್ತದೆ, ಇದರಲ್ಲಿ ನಮ್ಮ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದಿದ್ದರಿಂದ ನೀರುಗಳೆಲ್ಲ ಮನೆಯೊಳಗೆ ತುಂಬುವಂಥ ಪರಿಸ್ಥಿತಿ ಬರ್ತದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಲೇ ಅದರ ಬಗ್ಗೆ ನಿಗಾ ವಹಿಸಿಕೊಂಡು ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ತೆಗೆದುಕೊಂಡು ಹೋಗುವ ಹಾಗೆ ಮಾಡಬೇಕು ಎನ್ನುವಂಥ ಮಾತನ್ನು ಐಆರ್ಬಿ ಅವರಿಗೆ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಾಮುಂದದಲ್ಲಿ ಈ ಸ್ಟ್ರೀಟ್ ಲೈಟ್ ಇಲ್ಲದೆ 2.5 ವರ್ಷ ಆಯಿತು. ಅಲ್ಲಿನ ಸಾಮಾನ್ಯ ಜನರು ಕೇಳಿದರೆ ನೀವು ಗಡ್ಕರಿ ಸಾಹೇಬ್ರ ಹತ್ರ ಹೋಗಬೇಕು, ನಮ್ಮ ಹತ್ರ ಆಗೋದಿಲ್ಲ ಅನ್ನುವ ದೊಡ್ಡ ಮಾತನ್ನು, ದೊಡ್ಡ ಮನುಷ್ಯರ ವಿಷಯವನ್ನು ಹೇಳುವಂಥ ಕೆಲಸವನ್ನು ಐಆರ್ಬಿಗೆ ಇದು ಶೋಭೆ ತರುವುದಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮತ್ತು ಐಆರ್ಬಿ ಅವರು ಕೋಆರ್ಡಿನೇಟ್ ಮಾಡಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು 5 ವರ್ಷದಿಂದ ಕಾಮಗಾರಿ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ತುಂಬ ಕೊರತೆ ಆಗ್ತಾಯಿದೆ. ಜನ ಆಕ್ರೋಶಭರಿತರಾಗಿದ್ದಾರೆ. ಡ್ರೈನೇಜ್ಗಳಿರ್ಬೋದು, 100 ಮೀಟರ್ ಡ್ರೈನೇಜ್ ಇಲ್ಲಿಗ ಡ್ರೈನೇಜು ಅರ್ಧಂಬರ್ಧ ಅಸ್ತವ್ಯಸ್ತ ಮಾಡಿದ್ದಾರೆ. ಒಂದು ಎರಡನೇದಾಗಿ ಸರ್ವಿಸ್ ರೋಡ್ಗಳನ್ನ ಕಾಮಗಾರಿ ಇನ್ನೂ ಪೂರ್ಣವಾಗಿಲ್ಲ. ಬೀದಿ ದೀಪಗಳು ಉರಿತಾ ಇಲ್ಲ. 4-5 ವರ್ಷದಿಂದ ಬೀದಿ ಕಂಬಗಳನ್ನ ಹಾಕಿದ್ದಾರೆ, ಬಿಟ್ಟರೆ ಕನೆಕ್ಷನ್ಗಳನ್ನು ಕೊಡ್ತಾ ಇಲ್ಲ. ಬೇರೆ ಅದಕ್ಕೆ ನಾವು ಕೇಳಿದರೆ ಬೇರೆ ಪ್ರತ್ಯುತ್ತರಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಜಾನುವಾರುಗಳು ಸಾಯ್ತಾ ಇದೆ. ಇದಕ್ಕೆ ಯಾರು ಹೊಣೆ ಅಂತ ಸಾರ್ವಜನಿಕರು ಈ ಮೂಲಕ ಕೇಳ್ತಾ ಇದ್ದಾರೆ. ಅದೇ ರೀತಿ ಬೀದಿ ದೀಪಗಳನ್ನು ಬೇಗ ಅದನ್ನ ಉರಿಯುವಂತೆ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀವಿ. ಅದೇ ರೀತಿ ಎಮ್ ಎಲ್ ಎ ಅವರು ಕೂಡ ಎಮ್ ಎಲ್ ಎ ಅವರು ಮಾತಾಡಿದ್ದಾರೆ, MP ಅವರು ಮಾತಾಡ್ತಾ ಇದ್ದಾರೆ. ಆದಷ್ಟು ಬೇಗ ರಾಷ್ಟ್ರೀಯ ಪ್ರಾಧಿಕಾರ ಮತ್ತು ಐಆರ್ಬಿ ಅವರು ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನು ಅತ್ಯಂತ ತ್ವರಿತಗತಿಯಲ್ಲಿ ಪೂರ್ಣ ಮಾಡಬೇಕು. ಮಳೆಗಾಲ ಸ್ಟಾರ್ಟ್ ಆಯ್ತು, ಇವಾಗ ಡ್ರೈನೇಜ್ಗಳನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಅದು ಎಲ್ಲಿ ನೀರು ಹೋಗಬೇಕಂತ ಅವ್ರು ಕೇಳಿದ್ರೆ ಅವರಿಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ಕಾಮಗಾರಿಗಳು ಮಾಡಿದ್ದಾರೆ. ಅದೇ ರೀತಿ ನಾವು ಪಂಚಾಯತಲ್ಲಿ ಕೂಡ ನಾವು ಇಷ್ಟೊಳಗಡೆ 4-5 ಸಾರಿ ಇವ್ರಿಗೆ ಲೆಟರ್ ಮಾಡಿದ್ದೀವಿ. ಯಾವುದೇ ಪ್ರತ್ಯುತ್ತರ ಬರ್ತಾ ಇಲ್ಲ, ಅದಕ್ಕೆ ಸ್ಪಂದನೆ ನೀಡ್ತಾ ಇಲ್ಲ. ರವಿರಾಜ್, ವಿ4 ನ್ಯೂಸ್, ಬೈಂದೂರು.